ನೂರಾರು ವರ್ಷ ಹಿಂದಿನ ಪಂಚಲೋಹದಿಂದ ನಿರ್ಮಿಸಲಾದ ಮೂಕಾಂಬಿಕಾ ದೇವಿಯ ಪುರಾತನ ವಿಗ್ರಹವೊಂದು ಉದ್ಯಾವರದ ಬೊಲ್ಜೆ ನದಿಯಲ್ಲಿ ಸ್ಥಳೀಯ ಮೀನುಗಾರರ ಬಲೆಯಲ್ಲಿ ಸಿಲುಕಿದ್ದು ಅದನ್ನು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರಿಗೆ ಒಪ್ಪಿಸಿದ್ದಾರೆ. ಈ ಬಗ್ಗೆ ದೇವಸ್ಥಾನದ ಪ್ರಧಾನ ಅರ್ಚಕ ರಾಘವೇಂದ್ರ ಉಪಾಧ್ಯಾಯರು ಮಾತನಾಡಿ, ಉದ್ಯಾವರ ನದಿಯ ಸೇತುವೆಯ ಅಡಿಯಲ್ಲಿ ದೇವಿಯ ವಿಗ್ರಹ ಮೀನುಗಾರರಿಗೆ ಸಿಕ್ಕಿದೆ. ನೂರಾರು ವರ್ಷ ಹಿಂದಿನ ಮೂರ್ತಿ ಇದಾಗಿದ್ದು ಹಲವಾರು ಸಮಯಗಳಿಂದ ಈ ಮೂರ್ತಿಯು ಉತ್ತಮ ಗುಣಮಟ್ಟದಲ್ಲಿ ಇದ್ದು ಪಂಚಲೋಹಗಳಿಂದ ನಿರ್ಮಿಸಲ್ಪಟ್ಟಿದೆ. ದೇವಸ್ಥಾನಗಳಲ್ಲಿ ನೂತನ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭ ಹಳೆಯ ಮೂರ್ತಿಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡಿರುವ ಸಾಧ್ಯತೆ ಇದೆ. ಈ ಮೂರ್ತಿ ಮುಂದೇನು ಮಾಡುವುದೆಂದು ತೀರ್ಮಾನಿಸಲಿದ್ದೇವೆ ಎಂದು ಅರ್ಚಕರು ತಿಳಿಸಿದ್ದಾರೆ. ಈ ಒಂದು ಮೂರ್ತಿಯು ಉದ್ಯಾವರದ ಬ್ರಿಡ್ಜಿನ ಸರಿ ಅಡಿಯಲ್ಲಿ ಒಬ್ಬ ಮೀನುಗಾರರಿಗೆ ಸಿಕ್ಕಿದಂತಹ ಮೂರ್ತಿ ಇದು. ಇದು ಸಾಮಾನ್ಯವಾಗಿ ಇದು ನೋಡುವಾಗ ಮುಖಾಂಬಿಕೆಯ ಕೊಲ್ಲೂರು ಮುಖಾಂಬಿಕೆಯ ಆ ರೂಪದಲ್ಲಿ ಚತುರ್ಭುಜಯುಕ್ತವಾಗಿ ಬಹಳ ಒಂದು ದಿವ್ಯವಾದಂತಹ ಇದರಲ್ಲಿ ಮೂರ್ತಿಯ ಕಲ್ಪನೆಯಾಗಿದೆ. ಸಾಧಾರಣ ಒಂದು 10-15-20 ಕಿಲೋ ಅಂದಾಜಿ ಮೂರ್ತಿಯ ಭಾರ ಉಂಟು. ಅದರಿಂದ ಅವರಿಗೆ ಬಲೆಯಲ್ಲಿ ಸಿಕ್ಕಿದ್ದರಿಂದ ನಾವು ಪ್ರಶ್ನೆಯಲ್ಲಿ ನೋಡಿ ಅದನ್ನು ಇಲ್ಲಿಗೆ ತಂದು ಒಪ್ಪಿಸಿದ್ದಾರೆ. ಮುಂದಕ್ಕೆ ಏನು ಮಾಡಬೇಕಂತ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಈಗ ನಿತ್ಯ ಆರಾಧನೆ ಆಗ್ತಾ ಉಂಟು. ಹಾಗೆ ಕಂಡು ಬರ್ತದೆ. ಸುಮಾರು 50-60 ವರ್ಷಗಳ ಹಿಂದಿನ ಒಂದು 100 ವರ್ಷಗಳ ಹಿಂದಿನ ಮೂರ್ತಿ ಆಗಿರ್ಬೋದು. ಪಂಚಲೋಹದಿಂದ ನಿರ್ಮಿತವಾದಂತಹ ಒಂದು ಭವ್ಯವಾದಂತಹ ಮೂರ್ತಿಯಾಗಿರುತ್ತದೆ.